ಕಲಬುರಗಿ ನಗರಕ್ಕೆ ಆಗಮಿಸಿದ ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೆ ರವೀಂದ್ರ ಶೆಟ್ಟಿ ಉಡಿದೊಟ್ಟರವರು ಅಲೆಮಾರಿ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಾದ ಪ್ರೇಮ್ ಕುಮಾರ್ ಯಲ್ಲಾಲಿಂಗ, ನಂದಿತಾ ಪ್ರಭು ಯಾಳಗಿ, ರಾಜಶ್ರೀ ಮಡಿವಾಳಪ್ಪ, ಸಂಗೀತ ಸುಭಾಷ್ ಹಾಗೂ ಅಂಬರೀಶ್ ಸಿದ್ದರಾಮ ಹೆಳವರ ಇವರಿಗೆ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ನೀಡಿ ಗೌರವಿಸಿದರು. ಈ ಸಂದರ್ಭ ಮಾತನಾಡಿದ ರವೀಂದ್ರ ಶೆಟ್ಟರು, ಶಿಕ್ಷಣ ಮಾನವನ ಪ್ರಗತಿಗೆ ಆಧಾರವಾಗಿದೆ. ಇದು ಸಮಾಜದ ಹಾಗೂ ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಶಿಕ್ಷಣದಿಂದ ಮಾತ್ರ ಬಡತನ ನಿರ್ಮೂಲನೆ ಮಾಡಲು ಸಾಧ್ಯ. ಅಲೆಮಾರಿ ಸಮುದಾಯದ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸಿದರು. ಇವತ್ತು ಬಹಳ ಸಂತೋಷದ ಒಂದು ಸಂದರ್ಭ. ನಮ್ಮ ಕಲಬುರಗಿ ಜಿಲ್ಲೆಯ ನಮ್ಮ ಹಲವಾರು ವಿದ್ಯಾರ್ಥಿಗಳು ಈ ಬಾರಿ ನಡೆದಂಥ SLC ಪರೀಕ್ಷೆಯಲ್ಲಿ ಬಹಳಷ್ಟು ಅಂಕಗಳನ್ನು ತೆಗೆದು ತೇರ್ಗಡೆಯಾಗಿ ಇಡೀ ನಮ್ಮ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮಾಜಕ್ಕೆ ಒಂದು ಗೌರವವನ್ನು ತರತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತೇನು ನಾವಿಲ್ಲಿ 4 ಜನ ವಿದ್ಯಾರ್ಥಿಗಳನ್ನು ಅಭಿನಂದನೆ ಮಾಡಿದ್ದೀವಿ, ಅವರಿಗೆ ಪ್ರಮಾಣ ಪತ್ರವನ್ನು ನೀಡಿದ್ದೇವೆ. ಅದರಲ್ಲೂ ಕೂಡ ಬಹಳ ಒಂದು ಅನಿರೀಕ್ಷಿತವಾಗಿ ನಮ್ಮ ಕೇಂದ್ರ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇಲ್ಲಿಯ ಅಲೆಮಾರಿ ಜನಾಂಗದ ಪ್ರಮುಖರಿದ್ದಾರೆ. ಅವರೆಲ್ಲರ ಸಮ್ಮುಖದಲ್ಲಿ ಈ ವಿದ್ಯಾರ್ಥಿಗಳನ್ನು ನಾವು ಅಭಿನಂದನೆ ಮಾಡಿದ್ದೇವೆ. ಈ ವಿದ್ಯಾರ್ಥಿಗಳ ಜವಾಬ್ದಾರಿ ಹೆಚ್ಚಿದೆ. ಇವತ್ತು ಬರತಕ್ಕಂಥ ಅವರ ಶೈಕ್ಷಣಿಕ ಜೀವನ ಉಜ್ವಲ ಆಗಲಿ ಅಂತೇಳಿ ನಾನು ದೇವರ ಪ್ರಾರ್ಥನೆ ಮಾಡ್ತೀನಿ. ಇವರ ತಂದೆ ತಾಯಿಯವರು ಎಷ್ಟು ಕಷ್ಟದಿಂದ ಇವತ್ತು ಅಲೆಮಾರಿ ಜನಜೀವನ ಅಂತ ಹೇಳಿದ್ರೆ ಬಹಳ ಶೋಚನೀಯ ಸ್ಥಿತಿಯಲ್ಲಿ ಜೀವನ ಸಾಗಿಸುವಂತ ಒಂದು ಸಮಾಜ ಇದ್ರೆ ಇದು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗ ಅಂತ ನಾನಂತೂ ಖಂಡಿತವಾಗಿ ಹೇಳಬಲ್ಲೆ. ಪ್ರತಿ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಾ ಹೋದಾಗ ನಾನು ಕಂಡುಕೊಂಡ ಸತ್ಯವೂ ಕೂಡ ಬರತಕ್ಕಂಥ ದಿನಗಳಲ್ಲಿ ಎಲ್ಲ ಮಕ್ಕಳು ಕೂಡ ಅವರವರ ಏನು ಶೈಕ್ಷಣಿಕ ಜೀವನ ಇದೆ ಅದನ್ನ ಉನ್ನತೀಕರಿಸಿ ಅವರಿಗೆ ನಮ್ಮ ನಿಗಮದಿಂದ ಯಾವ ರೀತಿಯಲ್ಲಿ ನಮ್ಮ ಸರ್ಕಾರದಿಂದ ಯಾವ ರೀತಿಯ ಸಹಾಯ ಸಹಕಾರ ಕೊಡಬಹುದು ಎಂಬುದನ್ನು ಕೂಡ ನಾವು ಅಧಿಕಾರಿಗಳು ಚರ್ಚೆ ಮಾಡೋದನ್ನು ಮಾಡುವರಿದ್ದೇವೆ. ಒಟ್ಟಿನಲ್ಲಿ ಈ ಒಂದು ಮಕ್ಕಳ ಬರತಕ್ಕಂಥ ಶೈಕ್ಷಣಿಕ ಜೀವನ ಒಳ್ಳೆ ರೀತಿಯಲ್ಲಿ ನಡೆಯಲಿ ಅಂತೇಳಿ ನಮ್ಮ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ. ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಪ್ರಧಾನ ವ್ಯವಸ್ಥಾಪಕ ಪಂಚಲಿಂಗಸ್ವಾಮಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿ ಶುಭ ಹಾರೈಸಿದರು. ಇದು ಒಂದು ಸಂತೋಷದ ಸುದಿನ ಅಂತ ಹೇಳ್ಬೋದು. ಅಲೆಮಾರಿ ಮತ್ತು ಅರೆ ಅಲೆಮಾರಿ ನಿಗಮದಿಂದ ನಮಗೆ ಈ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಈ ನಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಈ ಅಲೆಮಾರಿ ಜನಾಂಗದ ನಮ್ಮ ಕೆಲವು ವಿದ್ಯಾರ್ಥಿಗಳು ಮಕ್ಕಳು ಒಂದು ಯಶಸ್ಸನ್ನು ಸಾಧಿಸಿದ್ದಾರೆ. ಅಂದರೆ 10ನೇ ತರಗತಿಯಲ್ಲಿ ಅವರು ಪಾಸಾಗಿ ಅವರಿಗೆ ಈ ದಿನ ಒಂದು ಅತಿ ಹೆಚ್ಚಿನ ಮೊತ್ತದ ಅಂಕವನ್ನು ತೆಗೆದು ಯಾವುದೇ ಒಂದು ಕಷ್ಟ ಒಂದು ಸಂದರ್ಭದಲ್ಲೂ ಕೂಡ ಅವರು ಯಾವುದೇ ಒಂದು ಜನಾಂಗ ಮತ್ತು ನೀತಿ ಯಾವುದು ನೋಡ್ದೇ ತಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ಒಂದು ಯಶಸ್ಸನ್ನು ಸಾಧಿಸಿರೋದಕ್ಕೆ ಇದು ನಮಗೆಲ್ಲ ಹೆಮ್ಮೆಯ ದಿನ. ಅದಂತೆ ನಮ್ಮ ನಿಗಮದ ಅಧ್ಯಕ್ಷರಾದಂಥ ನಮ್ಮ ಶೆಟ್ಟಿ ಸಾಹೇಬರು ಮತ್ತು ನಮ್ಮೆಲ್ಲ ದೇವರಾಜ ಅರಸು ನಿಗಮದ ಎಲ್ಲ ಅಧಿಕಾರಿಗಳು ಇಲ್ಲಿ ಇವತ್ತು ಬಂದಿದ್ದೇವೆ. ಈ ಒಂದು ಅವರಿಗೆ ಒಂದು ಪುಟ್ಟ ಸನ್ಮಾನವನ್ನು ಮಾಡಿ ಅವರು ಮುಂದಿನ ದಿನಗಳಲ್ಲಿ ಅವರ ಶಿಕ್ಷಣ ಅವರ ಅಭಿವೃದ್ಧಿ ಏನಿದೆ ಇನ್ನೂ ಒಳ್ಳೆಯ ಹೆಚ್ಚಿಗೆ ಮಾಡಲಿ ಮತ್ತು ನಮ್ಮ ನಿಗಮದಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವರಿಗೆ ಒಂದು ಸಹಾಯಧನವನ್ನು ಮಾಡಬೇಕು ಮತ್ತು ಅರಿವು ಶಿಕ್ಷಣ ಮತ್ತು ಇನ್ನೂ ಬೇರೆ ಬೇರೆ ಒಂದು ಯೋಜನೆಗಳಲ್ಲಿ ಅವರಿಗೆ ಉಪಯೋಗವಾಗುವಂಥ ಒಂದು ಕೆಲಸಗಳು ಮಾಡಬೇಕು ಅಂತ ನಮ್ಮ ನಿಗಮದ ಅಧ್ಯಕ್ಷ ಸಾಹೇಬರು ವಿನಂತಿಸ್ತೇವೆ. ಸಹಾಯಕ ಮುಖ್ಯ ವ್ಯವಸ್ಥಾಪಕ ನಾರಾಯಣ್ ಮೆರಲಿ, ಅಭಿವೃದ್ಧಿ ಅಧಿಕಾರಿ ಶೇಖರ್ ಬಾಬು, ಬೀದರ್ ಜಿಲ್ಲಾ ವ್ಯವಸ್ಥಾಪಕ ಯಡಿಯೂರಪ್ಪ, ರಾಜ್ಯ ನಿರ್ದೇಶಕ ಬಸವರಾಜ್ ಹೆಳವರ ಯಾಳಗಿ, ಜಿಲ್ಲಾಧ್ಯಕ್ಷ ಸಾಯಬಣ್ಣ ಹೆಳವರ, ಪ್ರಭು ಯಾಳಗಿ, ಸಿದ್ದರಾಮ ಬೈರಾಮಡಗಿ, ಯಲ್ಲಾಲಿಂಗ ಹೆಳವರ ಹಾಗೂ ಇನ್ನಿತರ ಸಮಾಜದ ಮುಖಂಡರು ಭಾಗವಹಿಸಿದ್ದರು.